Posakural, 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 Posakural. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತಾ ಮೋಕೆ ಎತ್ಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲಿನ ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ವಲಯ ಬಂಟರ ಸಂಘದ ನಿರೆಲ್ಡು ಹರೇಕಳ ಬಂಟರ ಸಂಘದ ಗ್ರಾಮ ಸಮಿತಿದ ಮುತಾಲಿಕೇಡು ಉಳ್ಳಾಲ ವಲಯ ಮಟ್ಟದ ಬಂಟರ್ನ ಕ್ರೀಡಾಕೂಟ ಕೆಸರೆ ಕಂಡೋಡು ಗೊಬ್ಬುಲೇನು ಐತಾರ ಇಡೀ ದಿನ ಹರೇಕಳ ಡಬ್ಬೆಲಿದ ಕಂಡೋಡು ನಡಪಾಯರು. ಉಳ್ಳಾಲ ವಲಯ ಬಂಟರ ಸಂಘದ ಸಹಕಾರಡು ಹರೇಕಳ ಗ್ರಾಮ ಬಂಟರ ಸಂಘದ ಮುತಾಲಿಕೆಡು ಹರೇಕಲ ದೆಬ್ಬೆಲಿದ ದಿವಂಗತ ಸುಲೋಚನಾ ಅನಂತ ಪದ್ಮನಾಭ ಹೆಗ್ಡೆ ಗೊಬ್ಬುದಂಗಣಡು ಉಳ್ಳಾಲ ವಲಯ ಮಟ್ಟದ ಬಂಟರ ಕ್ರೀಡಾಕೂಟ ಕೆಸರ್ ಕಂಡಡು ಗೊಬ್ಬುಲೆನು ಐತಾರ ಇಡೀ ದಿನ ಆಟಣೆ ಮಲ್ದಿತ್ತೇರು. రెండు ಜನಕ್ಕೆ ಚಾರ್ ತೆಗಿ ಯಾವತ್ತು ಹೊರಗೆ ಹೊರಗೆ ಎಸ್ ಮ್ಯೂಸಿಕ್ ಸ್ಟಾರ್ಟ್. ಏರ್ ಬೇಗ ಕೊಡಬೇಕು ಚಾನ್ಸ್. ಫಸ್ಟ್ ಸೆಕೆಂಡ್ ಮತ್ತೆ ಸರ್ಕಲ್ ಅಕಡೆ ಬಲ್ಬ್ ಚಾರ್ ಬಿಡ್ತು ಬೇಡ ಚಾರ್ ತಾಗೋದಿಲ್ಲ ಭಾರಿ ಸ್ಪಿರಿಟೆಡ್ ಮುಂದೆ ಗುಳ್ಳೊಂದು ಬಲ್ಬನ್ನಲ್ಲಿರು ಅಂಡ್ ಗೋಲಿ ಅಂತ ಮೂಜಿ ಜೋಕುಲ್ಲ ಸ್ಪಿರಿಟೆಡ್ ಅಲ್ಲಿರು. ಹರೇಕಳ ದೆಬ್ಬೆಲಿದ ದಿವಂಗತ ಸುಲೋಚನಾ ಅನಂತ ಪದ್ಮನಾಭ ಹೆಗ್ಡೆ ಗೊಬ್ಬುದಂಗನಡು முதலைமார் ದಿವಂಗತ ಪ್ರಹ್ಲಾದ್ ರೈ ವೇದಿಕೆಡು ಅಟನೆ ಮಲ್ತಿನ ಉದಿಪನ ಲೇಸ್ಟ್ ಹರೇಕಳ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಮೋಹನ್ ದಾಸ್ ರೈ ದೆಬ್ಬೆಲಿ ಗುತ್ತು ತುಡರ್ ಬೆಳಗಾದು ಕೆಸರ್ ಕಂಡದ ಗೊಬ್ಬುಗು ಚಾಲನೆ ಕೊರ್ದು ಕ್ರೀಡಾಕೂಟ ಎಡ್ಡ ರೀತಿರು ನಡಪಡ ಪಂಡದ ಎಡಬೈಕೆರು. ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಜ್ಜಲ್ ತಾರದ ಪಿಂಗಾರ ಅರಲ್ಪಾದು ಕ್ರೀಡಾಕೂಟಗೆ ಚಾಲನೆ ಕೊಡ್ದು ಶುಭ ಹಾರೈಸಿರು. ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ಬಂಟರ ಸಂಘ ಹರೇಕಲ ಗ್ರಾಮ ಸಮಿತಿ
ಜಂಟಿ ಆಶ್ರಯಡು ನಡಪುನಂಜಿನ ಕೆಸರಡೊಂಜಿ ದಿನದ ಈ ಕಾರ್ಯಕ್ರಮಗಳು ವೇದಿಕೆ ರೂಪುಣ ನಮ್ಮ ಇನ್ನಿತ ಕಾರ್ಯಕ್ರಮದ ಉದ್ಘಾಟನೆ ಮಂತನ 34 ಸ್ಟ್ರೈಕ್ಲೆ ಅಂಜನೆ ಇನ್ನಿತ ಅಧ್ಯಕ್ಷತೆಯನ್ನು ವಹಿಸುವಂತನ ಮಾಬಲಾಗಿದ್ದಾರೆ. ಅಂಜನೆ ಗ್ರಾಮ ಸಮಿತಿ ಅಧ್ಯಕ್ಷರಾಯಿನ ಮಾಬಲಾಗಿದ್ದಾರೆ. ಅಂಜನೆ ಗ್ರಾಮ ಸಮಿತಿಯ ಮಾತಾ ಪದಾಧಿಕಾರಿನಾಗಲೇ ಅಂಜನೆ ವೇದಿಕೆ ಡುಪ್ಪುಣ ಮಾತಾ ಗಣ್ಯಾತಿ ಗಣ್ಯರೇ ಅಂಜನೆ ವೇದಿಕೆಯ ದುಂಬುಪ್ಪುಣ ಬಂಟ ಬಾಂಧವರೇ ಮಧ್ಯಾಹ್ನ ಪೊರ್ತು ಮಧ್ಯಾಹ್ನ ಕಂಡೋಗು ಜಪ್ಪರೆ ಕಾಂಡಿನಿ ಜಪ್ಪೊಡುತ್ತನು ದುಂಬುದ ಪೆಟ್ಟು ನನ್ನ ಜೋರ ಅಪ್ಪಲೆಕ್ಕ ತೋಜುನು. ನಮ್ಮ ಬಂಟ ಸಮಾಜ ಕೃಷಿನ ಅವಲಂಬಿತವಾಯಿನಂಚಿನ ಒಂಜಿ ಸಮಾಜ. ನಮ್ಮ ಹಿರಿಯಕಲು ಪೂರ ಕೃಷಿಟಿ ದುಂಬು ಬತ್ತನಕಲು ಇನ್ನು ಕೃಷಿ ಪ್ರಧಾನವಾಯಿನ ದೇಶಡು ನಮ್ಮ ಬಂಟೆರಿ ಬುಳೆ ಬೆಂತನಾತ್ ಬೇತೆವ ಸಮಾಜದಕ್ಕಲ ಬೆಂದುಪ್ಪರೆ ಸಾಧ್ಯ ಇಜ್ಜಿ ದಯಬಂಡ ಬಂಟೆರೆಗೆ ಮಾತೆರೆಲ್ಲ ಒಟ್ಟು ಪಾಡೊಂದು ಒಂಜಿ ಪೋಪುನಂಚಿನ ಒಂಜಿ ಮಲ್ಲ ಗುಣ ದೈವತ್ವ ಅವು ನನಗೆ ರಕ್ತಗತವಾದೇ ಬೈದನು ಬಂದುಲೆ ಇನಿ ನಮ್ಮ ಸಾಗುವಳಿ ಮನಪೆರ ಅಸಾಧ್ಯವಾಯಿನ ದಿನಟ್ಲ ಕೆಲವೊಂದು ಜನಕ್ಕಳು ಭಾರಿ ಪೊರ್ಲುಡೆ ಸಾಗುವಳಿ ಮಲ್ತೊಂದುಲ್ಲೇರಿ ಅಕ್ಲು ಇತ್ಯಾದ ಹೊಸ ಹೊಸತು ಮಿಷಿನರಿಲಿ ಉಪಯೋಗ ಮಲ್ತದೆ ಮಲ್ಲ ರೀತಿಯ ಮಲ್ಪುನಕ್ಲ ಉಳ್ಳೇರು ಕೃಷಿ ಇತ್ತನಾಥ ಖುಷಿ ಬೇತೆ ಬಿಟ್ಲ ಇಜ್ಜಿ ಬಂದಲೆ ಇನಿ ನಮ್ಮ ಒಂಜಿ ಸಮಾಜಡು ತರಗತದ ಉಂತದ ಅಂದ್ಬಂಡ ನಮ್ಮ ಬೆನ್ನೆಲುಬು ಕೃಷಿ ಬಂದಲೆ ನಾ ಯಾರು ಇಚ್ಛೆ ಪಾತ್ರೆ ಬೋಬಿಜಿ ಪೂರ್ತು ಮಧ್ಯಾಹ್ನ ಒಂದು ಬತ್ತಲು ನನ್ನ ಕೆಲವೊಂಜಿ ಆತ ಗೊಬ್ಬಲು ಈ ಕಂಡೋಡು ನಡಪೇರಂಡು ನಮ್ಮ ಉಳ್ಳಾಲ ವಲಯ ಬಂಟರ ಸಂಘಡು 14 ಗ್ರಾಮಡು ಹರೆಕಲ ಗ್ರಾಮ ಸಮಿತಿ ಬಾರಿ ಬೆಂತನ ಒಂಜಿ ಗ್ರಾಮ ನೆಟ್ಟ ಜವಾಬ್ದಾರಿ ಬಂಡ ಈ ಗ್ರಾಮದ್ದು ನನಗೆ ಉಳ್ಳಾಲ ಗ್ರಾಮ ಉಳ್ಳಾಲ ವಲಯಗೂ ಅಧ್ಯಕ್ಷರನ್ನು ಕೊಡ್ತಾನೆ ಅಂಚಿನ ಗ್ರಾಮ ರವೀಂದ್ರ ಶೆಟ್ಟಿ ಉಳಿದಟ್ರು ಮೇಲಿನ ಅಧ್ಯಕ್ಷದ ಅವಧಿಡಿ ಮಸ್ಸು ಬೇಲೆಲು ಬಂಡರ ಸಂಘಡು ಆತನು ಅಂಜನೆ ಮಾತಾ ಪದಾಧಿಕಾರಿನಾಕಲ್ಲ ನೆಕ್ಕೆ ಉಳ್ಳಾಲ ವಲಯ ಬಂಡರ ಸಂಘಗೂ ಸಹಭಾಗಿತ್ವವನ್ನು ಕೊಡ್ತಾನಕ್ಲು ನನಗೆ 2013 ಸನ್ಮಾನ್ಯ ವಿವೇಕ್ ಶೆಟ್ಟರನ ನೇತೃತ್ವಡು ಬಂಟರ ಸಂಘದ ಸಭಾಭವನ ನಿರ್ಮಾಣ ಅಂಡು ನನ್ನ ಬರ್ಪಿನ ವರ್ಷ 2025ಕ್ಕೆ ನಮ್ಮ ಬೆಳ್ಳಿ ಹಬ್ಬದ ಸಂಭ್ರಮಡುಲ್ಲ ಈ ಸಂದರ್ಭಡು ಕೆಲವೊಂದು ಆತ ಬೇಲೆಲು ಬಾಕಿತ್ತಿ ನೀನು ಮಲ್ತದು ನೀನು ಸಮಾಜಕ್ಕೆ ಅರ್ಪಣೆ ಮಲ್ಪಡೋದು ಪನ್ಪಡ ಒಂದು ಉದ್ದೇಶಡು ನಮ್ಮ ಪ್ರತಿ ಗ್ರಾಮಗಳ ಭೇಟಿ ಕೊರೊಂದಿಲ್ಲ ಮುರಣಿ ಅರೆಕಲ ಗ್ರಾಮಗಳ ಭೇಟಿ ಕೊಡ್ತಾ ಆನಿಯಂಗೆ ಬರ್ರೆ ಆತಜಿ ಬಂದುಲೆ 25ನೇ ವರ್ಷದ ಈ ಕಾರ್ಯಕ್ರಮಡು ನಮ್ಮ ಬಂಟರ ಸಂಘಡು ಒಂಜಾತ ಬೇಲೆಲುಂಡು ಲಿಫ್ಟ್ ದಾವಡು ಮಿತ್ತದ ಸಭಾಂಗಣದ ಫ್ಲೋರಿಂಗ್ ಸೀಲಿಂಗ್ ಹಂಗೆ ಬೇತೆ ಬೇತೆ ಕಾಮಗಾರಿಗಳು ಆಯ್ರಂಡು ಸುಮಾರು 75 ಲಕ್ಷ ರೂಪಾಯಿದ ಎಸ್ಟಿಮೇಟ್ ಉಂಡು. ಈ ದುಡ್ಡು ನಮ್ಮ ಸಮಾಜದಲ್ಲೇ ಕೊರಡು ಆನಿದ ನಮ್ಮ ಬಿಲ್ಡಿಂಗ್ ಆಪ್ನ ಸಂದರ್ಭಡು ಕೆಲವೊಂದು ಜಾತಿ ಜನಕ್ಕೇನೆ ನಮ್ಮ ಗುರುತಿಸ ಅಸಾಧ್ಯವಾದ ಇತ್ತನು ನಮ್ಮ ಈ ಗ್ರಾಮಡು ಇತ್ತದು ಇದೇ ಊರುಡು ನನಗೆ ನಮ್ಮ ಬಂಟರ ಸಂಘಗೂ ಸಹಾಯ ಮಲ್ಪುನಂಚಿನ ಒಂಜಿ ವ್ಯವಸ್ಥೆ ಇತ್ತಿನಕ್ಲೇನು ಗುರುತಿಸಾದು ನಮ್ಮ ಅಕಲ್ನ ಮುಖ ಅಕಲ್ನ ಒಂಜಿ ಫೋಟೋನು ಹಾಲ್ಡ್ ಪಾಡ್ನ ಒಂಜಿ ಭರವಸೆಯನ್ನು ಕೊಡ್ದು ಹರೇಕಳ ಗ್ರಾಮ ಬಂಟರ ಸಂಘದ ಅಧ್ಯಕ್ಷರು ಮಹಾಬಲ ಹೆಗ್ಡೆ ದೆಬ್ಬೇಲಿ ಲೇಸ್ತ ಗುರ್ಕಾರ್ವನ್ನು ವಹಿಸಿದ್ದು ಕಾರ್ಯಕ್ರಮ ಪೊರ್ಲುಡೆ ನಡಪುಲಕ ಮಾತೆರ್ಲ ಸಹಕಾರ ಕೊರಡು ಪಂಡದಕ್ಕೆ ನುಂಡೇರು. ಉಳ್ಳಾಲ ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಕುತ್ತಾರ್ ಗುತ್ತು ಚಂದ್ರಹಾಸ್ ಅಡ್ಯಂತಾಯ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ರೋಟರಿ ಜಿಲ್ಲಾ ಗವರ್ನರ್ ರೊಟೇರಿಯನ್ ವಿಕ್ರಮ್ ದತ್ತ, ಕೊಣಾಜೆ ಶ್ರೀ ಉಳ್ಳಾಲ್ ತ್ಯಮ್ಮನವರ ಕ್ಷೇತ್ರದ ಆಡಳಿತ ಮುಕ್ತೇಸರರು ಪ್ರಸಾದ್ ರೈ ಕಲ್ಲಿಮಾರ್, ಉದ್ಯಮಿ ಗಿರೀಶ್ ಆಳ್ವಮೋರ್ಲಾ, ದೇರ್ಲಕಟ್ಟೆ ಹೋಟೆಲ್ ಕಂಫರ್ಟ್ಸ್ ಇನ್ ಮಾಲಕೇರು, ಚಂದ್ರಹಾಸ್ ಶೆಟ್ಟಿ, ಉಳ್ಳಾಲ ವಲಯ ಬಂಟರ ಸಂಘದ ಗ್ರಾಮದ ಕಾರ್ಯಕಾರಿ ಸಮಿತಿ ಸದಸ್ಯರು ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು,
ಶ್ರೀಧರ್ ಆಳ್ವಾ ದೆಬ್ಬೆ ಲಚ್ಚಿಲ್, ಶ್ರೀಮತಿ ಭಾರತಿ ನಿತಿನ್ ಶೆಟ್ಟಿ ಮಣಿಬೆಟ್ಟು ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲೇಸ್ಟ್ ಪಾಲ್ಪಡೆದಿದ್ದರು. ಗ್ರಾಮದ ಆದರ್ಶ ಕೃಷಿಕರು ರಾಮಣ್ಣ ರೈ ಮಣಿಬೆಟ್ಟು ಗುತ್ತು, ಭಾಸ್ಕರ್ ರೈ ಸಂಪಿಗೆದಡ್ಡಿ, ನಾಗರಾಜ್ ಶೆಟ್ಟಿ ಬೈತಾರ್, ವಿಜಯಕುಮಾರ್ ಶೆಟ್ಟಿ ಉಳಿದೊಟ್ಟು, ವರದರಾಜ್ ಮಾಣಾಯಿ ಮೇಗಿನ ಕೊಳ್ಕೆ, ನಾಟಿ ವೈದ್ಯರು ಸುಭಾಷ್ ರೈ ಕಲ್ಲಾಯಿ ಮೊಕ್ಲೆಗ್ ಈ ಪೊರ್ತು ಮಾನಾದಿಗೆ ಮಲ್ತೇರು. ಅಂಚನೆ ಗ್ರಾಮದ ಎಲ್ಪ ವರ್ಷದ ಹೆಚ್ಚಿನ ಹಿರಿಯರಿಗೆ ಅಭಿನಂದನೆ ಸಂದಾಯರು. ಎಸ್ಎಲ್ಸಿ ಬೊಕ್ಕ ಪಿಯುಸಿಡು 80% ಹೆಚ್ಚು ಅಂಕ ಪಡೆಯಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಪ್ಪಾಯಿರು. ಹರೇಕಳ ಗ್ರಾಮ ಬಂಟರ ಸಂಘದ ಕಾರ್ಯದರ್ಶಿ ದುರ್ಗಾ ಪ್ರಸಾದ್ ರೈ ಕಲ್ಲಾಯಿ, ಕೋಶಾಧಿಕಾರಿ ಗಣೇಶ್ ಅಡಪ ಬಾವಲಿಗುರಿ, ಯುವ ಬಳಗದ ಸಂಚಾಲಕರು ಜಯಂತ್ ಶೆಟ್ಟಿ ದೆಬ್ಬೇಲಿ, ಮಹಿಳಾ ಸಮಿತಿ ಸಂಚಾಲಕರು ಶ್ರೀಮತಿ ಬಬಿತಾ ಎಂ ಹೆಗ್ಡೆ ದೆಬ್ಬೇಲಿ, ಇಂಚಿತ್ತಿ ಸಮಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕುಮಾರಿ ವೈಷ್ಣವಿ ಮಾಣಾಯ್ ಬೊಕ್ಕ ಕುಮಾರಿ ಶ್ರೇಯ ಶೆಟ್ಟಿ ಪ್ರಾರ್ಥನೆ ಪಂಡೇರು. ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಸಭೆ ನಿಂತ್ಕೊಂಡೇರು. ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪ್ರಾಸ್ತಾವಿಕ ಪಾತೆರ ಪಂಡೇರು. ಭಾಗ್ಯರಾಜ್ ಶೆಟ್ಟಿ ಹರೇಕಳ, ಶ್ರೀಮತಿ ವಿನುತಾ ದೀಪಕ್ ಶೆಟ್ಟಿ, ಲಕ್ಷ್ಮೀನಾರಾಯಣ್ ಹರೇಕಳ ಸಭೆ ಸುಧಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಪುತ್ತೂರದ ರೈ ಎಸ್ಟೇಟ್ ಎಜುಕೇಷನ್ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ಮುತಾಲಿಕೆಡು ತಾನು ವರ್ಷಂ ಪ್ರತಿ ನಡಪಾವನ ವಸ್ತ್ರದಾನ ಅಶೋಕ ಜನಮನ ಕಾರ್ಯಕ್ರಮ ಕೊಂಬೆಟ್ಟು ಜೂನಿಯರ್ ಕಾಲೇಜ್ ಮೈದಾನಡು ನವೆಂಬರ್ 2 ತಾರೀಕು ಶನಿವಾರ ನಡಪೆರೆ ಉಂಡು ಪಂಡದು. ಪುತ್ತೂರದ ಶಾಸಕರು ಅಶೋಕ್ ರೈ ಸುದ್ದಿಗೋಷ್ಠಿ ತೆರಿಪಾದರು. ತಾನು ವರ್ಷಲ ಪುತ್ತೂರು ನಡಪಾವನ ವಸ್ತ್ರದಾನ ಅನ್ನದಾನ ಸೇವೆದ ಅಶೋಕ ಜನಮನ ಕಾರ್ಯಕ್ರಮ ಪುತ್ತೂರು ಕೊಂಬೆಟ್ಟುದ ಜೂನಿಯರ್ ಕಾಲೇಜ್ ಮೈದಾನಡು ನವೆಂಬರ್ 2 ತಾರೀಕು ಶನಿವಾರ ನಡಪೆರೆ ಉಂಡು ಪಂಡದು. ಪುತ್ತೂರು ಶಾಸಕರು ಅಶೋಕ್ ರೈ ಸುದ್ದಿಗೋಷ್ಠಿ ಕಾರ್ಯಕ್ರಮದ ವಿವರ ಕೊರಿಯರು. ಅಶೋಕ ಜನಮನ ಕಾರ್ಯಕ್ರಮದ ಈ ಮಾಧ್ಯಮದ ಜೊತೆ ಸಂವಾದ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತೇನೆ. ನಾನು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ. ನನ್ನ ಹೆಸರಿನಲ್ಲಿ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಅನ್ನು ಸುಮಾರು 14 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇನೆ. ದೀಪಾವಳಿಯ ಪ್ರಯುಕ್ತ ಪ್ರತಿ ವರ್ಷ ನಮ್ಮ ಟ್ರಸ್ಟಿನ ಮುಖಾಂತರ ವಸ್ತ್ರ ವಿತರಣೆ ಮತ್ತು ಸಹ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಇದೇ ಬರುವ ತಾರೀಕು 2ನೇ ತಾರೀಕುರಂದು ಪುತ್ತೂರಿನ ಕೊಂಬೆಟ್ಟು ಮೈದಾನದಲ್ಲಿ ಶನಿವಾರದಂದು ಈ ವರ್ಷದ 12ನೇ ವರ್ಷದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಳೆದ ವರ್ಷ ನಾವು 63,500 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ. ಈ ವರ್ಷ ದೀಪಾವಳಿಗೆ 75,000 ಜನರಿಗೆ ವಸ್ತ್ರ ವಿತರಣೆಯ ಎಲ್ಲ ತಯಾರಿಗಳನ್ನು ನಡೆಸಿದ್ದೇವೆ. ಅದರ ಜೊತೆಗೆ 10,000 ಜನರಿಗೆ ಹೆಚ್ಚುವರಿಯಾಗಿ ನಾವು ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಯಾರೆಲ್ಲ ಬರ್ತಾರೆ, ಒಂದು ಕುಟುಂಬದಿಂದ 5 ಜನ, ಎಷ್ಟು ಜನ ಇದ್ದಾರೆ ಅವರು ಕೂಡ ಎಲ್ಲರೂ ಬರಬಹುದು. ಮಕ್ಕಳಿಗೆ ಕೂಡ ಬೆಡ್ಶೀಟ್ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಮಕ್ಕಳಿಗೆ ಮತ್ತೆ ಪುರುಷರಿಗೆ ಬೆಡ್ಶೀಟ್ ಅನ್ನು ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಮಹಿಳೆಯರಿಗೆ ಸೀರೆಯನ್ನು ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಸಹ ಭೋಜನದ ಕಾರ್ಯಕ್ರಮ ನಡೆಯುತ್ತದೆ. ಸುಮಾರು 300 ಜನ ಅಡಿಗೆ ಭಟ್ರು 2 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಆಹಾರ ತಯಾರಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೂನಿಯರ್ ಕಾಲೇಜಿನ
ಪೂರ್ತಿ ಗ್ರೌಂಡಿನಲ್ಲಿ ಪೆಂಡಾಲಿನ ವ್ಯವಸ್ಥೆ ಇರ್ತದೆ. ಇದರ ಜೊತೆಯಲ್ಲಿ ಗೂಡು ದೀಪ ಕಾರ್ಯಕ್ರಮವನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ್ತೇವೆ. ಮೊದಲನೇ ಬಹುಮಾನವಾಗಿ 10,000 ಮತ್ತು ಎರಡನೇ ಬಹುಮಾನವಾಗಿ 7,500, ಮೂರನೇ ಬಹುಮಾನವಾಗಿ 5,000 ರೂಪಾಯಿಯನ್ನು ನಾವು ಬಹುಮಾನವಾಗಿ ಕೊಡ್ತೇವೆ. ತಾನೊರಿ ಹಿಂದೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮಗ ಅಕ್ಲೆನ ಲೆಪ್ಪದ ಮಿತ್ತು ಪೋತೆ ಅಂಚ ಪಂಡದ ಕಾರ್ಯಕ್ರಮಗ ಪೋಯ್ಲಕ್ಕನೆ ತಾನು ಬಿಜೆಪಿ ಸೇರೋ ಪಂಡದ ಅರ್ಥ ಆತ್. ತಾನು 28 ವರ್ಷ ಬಿಜೆಪಿ ಇತ್ತೆ ಆಂಡ ಅಕ್ಲು ಅವಕಾಶ ಕೊಡ್ತಿಚ್ಚಾಂಡ್ ಕಾಂಗ್ರೆಸ್ ಅವಕಾಶ ಕೊಡ್ತೇರು ಶಾಸಕೆಲ ಆತೆ ಅಂಚಾದ ಕಾಂಗ್ರೆಸ್ ಬುಡ್ಪುನ ಪ್ರಶ್ನೆನೇ ಇಚ್ಚಿ ಪಂಡದ ಅಶೋಕ್ ರೈ ತೆರಿಪಾಯರು. ಒಂದು ಶಾಸಕನಾಗ ನಾವು ಪ್ರತಿಜ್ಞೆ ಮಾಡೋರು ಹೇಳ್ತೀವಿ. ನಾವು ಎಲ್ಲರನ್ನು ಒಂದೇ ತರ ತೂಕ ಮಾಡ್ತೇವೆ, ಯಾರನ್ನು ವಿರೋಧ ಮಾಡುವುದಿಲ್ಲ, ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಅವರು ಕಳೆದಿದ್ದಾರೆ, ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಬಂದಿದ್ದೇನೆ. ಹಾಗಾದ್ರೆ ನಿರ್ಬಂಧಗಳು ಹಾಕುವಂಥದ್ದು ಸರಿಯಲ್ಲ. ನಾನು ಬಿಜೆಪಿ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಬಿಜೆಪಿ ಕಚೇರಿಗೆ ಹೋಗಲಿಲ್ಲ, ಬಿಜೆಪಿ ಪರವಾಗಿ ಮಾಡಿದ್ರೆ ನಾನು ಪಕ್ಷ ವಿರೋಧಿ ಅಂತ ಆಗ್ತದೆ. ಅವರ ಕಾರ್ಯಕ್ರಮಕ್ಕೆ ಹೋಗಿ ಬರೋದ್ರಲ್ಲಿ ಅಂತ ತಪ್ಪಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಿದ್ದು ಯಾವ ತಪ್ಪುಗಳನ್ನು ಮಾಡಿರಲಿಲ್ಲ. ನೋಡಿ, ಕೆಲವು ಕಾರ್ಯಕ್ರಮಗಳು ನಾವು ನನ್ನ ವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಎಷ್ಟೋ ಬಿಜೆಪಿಯ ಕಾರ್ಯಕರ್ತರು, ಎಷ್ಟೋ ಬಿಜೆಪಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಕೆಲವು ಬಿಜೆಪಿ ಅವರು ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಈಗ ಹುಲಿ ವೇಷದ್ದು ಮಾಡ್ತಾರೆ. ನಾವು ಒಟ್ಟಿಗೆ ಹೋಗ್ತೇವೆ, ನಾವು ಕಂಬಳವನ್ನು ಮಾಡ್ತೇವೆ, ನಾವು ಅವರನ್ನು ಕರೀತೇವೆ. ಇದು ಪಕ್ಷಾತೀತವಾಗಿ ನಡೆಯುವಂತ ಕಾರ್ಯಕ್ರಮಗಳು. ಅಲ್ಲಿ ಪಕ್ಷದ ಪ್ಲಾಟಿನಲ್ಲಿ ಪಕ್ಷದ ಇದು ಮಾಡಿಕೊಂಡು ಹಾಕಿದ್ರೆ ನಾವು ಖಂಡಿತ ಅದಕ್ಕೆ ಹೋಗುವಂಥದ್ದಿಲ್ಲ. ಇಂಥ ಕಾರ್ಯಕ್ರಮಗಳಿಗೆ ನಾವು ಹೋಗುವಂಥದ್ದು, ನನ್ನ ಮನೆಯಲ್ಲಿ ಏನಾದರೂ ಗೃಹ ಪ್ರವೇಶ ಆಗ್ತದೆ, ನಾವು ಅವರನ್ನು ಕರೆಯುವಂಥದ್ದು, ನಿಮ್ಮಲ್ಲಿ ಒಳ್ಳೆ ಕಾರ್ಯಕ್ರಮಗಳು, ಮದುವೆ ಆಗ್ತದೆ, ನೀವು ಬನ್ನಿಯಪ್ಪ ನಾನು ಕಾಂಗ್ರೆಸ್, ನೀವು ಬಿಜೆಪಿ ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಹೀಗೆ ಆಗ್ತದೆ. ಅದು ಕೆಲವರಿಗೆ ನೋಡಿ, ಕೆಲವರ ಮನಸ್ಸು ದೊಡ್ಡದಿರ್ತದೆ. ಈಗ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಇರ್ತದೆ, ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್. ಸಮಾಜದಲ್ಲಿ ಬೇರೆ ಬೇರೆಯವರ ಒಪಿನಿಯನ್ಗಳು, ವಿಚಾರಗಳು ಬೇರೆ ಇರುವುದು ಸಹಜ. ಅಂತವರಿಗೆ ಸರಿ ಮಾಡುವಂಥದ್ದು, ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ. ಅವರು ಮುಂದಿನ ದಿವಸಗಳಲ್ಲಿ ಅವರ ಕೆಲಸ, ನಾನು ಎಲ್ಲರಿಗೆ ಮುಸ್ಲಿಂ ಬಾಂಧವರ ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಹಿಂದೂ ಬಾಂಧವರ ಕಾರ್ಯಕ್ರಮಗಳು, ಕ್ರಿಶ್ಚಿಯನ್ ಬಾಂಧವರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಯಾವುದಕ್ಕೆ ಎಲ್ಲಿ ಇದ್ದೇನೆ ಅಲ್ಲಿಗೆ ಹೋಗುವಂಥ ಕೆಲಸ, ಬೇರೆ ಪಕ್ಷದಕ್ಕೆ ಕಾರ್ಯಕ್ರಮಕ್ಕೆ ಹೋಗುವಂಥದ್ದೆಲ್ಲ ಇದಕ್ಕೂ ಕಳೆದಿದ್ದಾರೆ. ಇದಕ್ಕೆ ಹೋಗುವಂಥ ಕೆಲಸವನ್ನು ಮಾಡಿ. ಬಿಜೆಪಿಗೆ ಹೋಗುವಂಥ ಯಾವ ವಿಚಾರಗಳಿಲ್ಲ, ಯಾರು ಅಂತ ಕೇಳಲೂ ಇಲ್ಲ. ನಮ್ಮ ಪಕ್ಷದವರು ಹೇಳಿಲ್ಲ, ನಮ್ಮ ಪಕ್ಷದವರು ಹೇಳಿದ್ದಾರೆ, ಅಶೋಕ್ ರೈ ಹೇಳಿದ್ದಾರೆ. ಹಿಂದೂ ಧರ್ಮದವರು ಇವರು ಬರುವುದಿಲ್ಲ ಅಂತ ಕೂಡ ಹೇಳಬಾರ್ದಲ್ಲ, ನಮಗೆ ಎಲ್ಲರೂ ಬೇಕಲ್ಲ. ಹಾಗೆ ನಮ್ಮ ಧರ್ಮ, ನಮ್ಮ ಪಕ್ಷದ ಎಲ್ಲ ಬಂಧುಗಳು ಹೇಳಿದ್ದಾರೆ, ಕೆಲವರು ಹೇಳ್ತಾರೆ, ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ, ಮಾಡ್ತೇವೆ. ಪುತ್ತೂರದ ಸಮಗ್ರ ಅಭಿವೃದ್ಧಿದ ಬಗೆಟ್ ರೂಪುರೇಷೆ ತಯಾರಾತಂಡು ಅನುದಾನ ತಿಕ್ಕುಜು ಪನ್ಪುನವು ನಿಜ ಆತು. ಅನುದಾನ ಓಲು ತಿಕ್ಕೊಂಡು ಏತು ತಿಕ್ಕೊಂಡು ಕೇಂದ್ರದ ರಾಜ್ಯದ ಬಜೆಟ್ ಒಯ್ಕೊಯ್ಕ್ ಏತೇತು ಅನುದಾನ ಉಂಡು ಪಂಡದ ತೆರಿಯೊಂಡ ಅನುದಾನ ಜೋಡಿಸಾಯರೆ ಸಾಧ್ಯ ಪಂಡದು ತನ್ನ ಕನಸದ ಅಭಿವೃದ್ಧಿ ಯೋಜನೆದ ಬಗೆಟ್ಲ ಅಶೋಕ್ ರೈ ಸುದ್ದಿಗೋಷ್ಠಿಡು ಸುದೀರ್ಘ ಮಾಹಿತಿ ಕೊರಿಯರು. ಮಂಗಳೂರು ಮಾಧ್ಯಮದವರ ಜೊತೆ ಹೆಚ್ಚಿನ ನಂತರಲ್ಲಿದ್ದೆ. ಆನಂತರ ಯಾವತ್ತೂ ಪುತ್ತೂರಿನ ಶಾಸಕನಾಗಿ ಹೋದರೆ ಇಲ್ಲಿ ಕೆಲವರು ಹಿರಿಯರೆಲ್ಲ ಇದ್ದಾರೆ. ಆವಾಗ ಮತ್ತೆ ಮಂಗಳೂರಿನ ಶಾಸಕರು ನಮ್ಮ ಮಾಧ್ಯಮದವರ ಜೊತೆ ಸಂಬಂಧಗಳು ಸ್ವಲ್ಪ ದೂರ ಆಗಿತ್ತು. ಯಾಕಂದ್ರೆ ನಾವು ಹೆಚ್ಚಿನ ಸಮಯ ಪುತ್ತೂರಲ್ಲಿ ಕಳೆಯುವ ಕಾರಣ ಸಂಬಂಧಗಳು ದೂರ ಆಗಿತ್ತು ಅಂತ ಹೇಳಿದ್ರೆ ಮಾತಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಾ ಇತ್ತು. ಈ ವರ್ಷದಿಂದ ನಾವು ಮಂಗಳೂರಲ್ಲಿ ಕೂಡ ವರ್ಷಕ್ಕೆ ಒಂದು ಸಲ ನಮ್ಮ ಟ್ರಸ್ಟಿನ ಈ ಕಾರ್ಯಕ್ರಮ ಆಗುವಾಗ ಮಾಧ್ಯಮದವರ ಜೊತೆ ಒಂದು ಮಾತಾಡಿದ ಒಂದು ಅವಕಾಶ ನಮಗೆ ಕಲ್ಪಿಸಬೇಕು ಅಂತ, ಅದಕ್ಕೆ ಇವತ್ತು ಮಾಧ್ಯಮದವರ ಜೊತೆ ನನ್ನ ಪುತ್ತೂರಿನ ವಿಚಾರಗಳನ್ನು, ಅಲ್ಲಿ ಬಂದಿರುವಂತಹ ಅನುದಾನಗಳು, ಕೆಲಸದ ಬಗ್ಗೆ ಕೂಡ ನಿಮ್ಮ ಹತ್ರ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಕಳೆದ 23-24ನೇ ಸಾಲಿನ ಮೊದಲನೇ ವರ್ಷದಲ್ಲಿ 1476 ಕೋಟಿ ರೂಪಾಯಿಯನ್ನು ಪುತ್ತೂರಿಗೆ ಅನುದಾನಗಳು ಬಂದಿದೆ. ಇದರಲ್ಲಿ ಯಾವುದು ಮೊದಲನೇದಾಗಿ ಹೇಳಬೇಕಿದ್ರೆ ಕುಡಿಯುವ ನೀರಿಗೆ. ನಾನು ಶಾಸಕನಾಗುವ ಮೊದಲೇ ಹೇಳ್ತೇನೆ, ನನಗೊಂದು 5 ಯೋಜನೆಗಳು ನನ್ನ ಕನಸಲ್ಲಿತ್ತು. ಒಂದು, ಕುಡಿಯುವ ನೀರಿಗಾಗಿ ಹಾಹಾಕಾರ ಎಲ್ಲಿಯೂ ಇರಬಾರ್ದು, ಜನರಿಗೆ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಕೊಡಬೇಕು ಅಂತ. ಯಾಕಂತ ಹೇಳಿದ್ರೆ ನಾವು ಬೋರ್ವೆಲಲ್ಲಿ ಕುಡಿಯುವಂಥ ನೀರು ನೀವು ಟೆಸ್ಟ್ ಮಾಡಿಸಿದ್ರೆ ಅದು ಕುಡಿಯುವ ನೀರಲ್ಲ, ಅದು ಫಿಲ್ಟರ್ ಆಗಿ ಕೊಡಿದ್ರೆ ಮಾತ್ರ ಶುದ್ಧೀಕರಿಸಿದ ನೀರಲ್ಲ,
ಶುದ್ಧೀಕರಿಸಿದ ನೀರು ಎಲ್ರಿಗೂ ಸಿಗಬೇಕು. ನಗರ ವ್ಯಾಪ್ತಿಯಲ್ಲಿ ಯಾರು ವಾಸವಾಗಿರ್ತಾರೆ ಅವರಿಗೆ ಶುದ್ಧವಾದ ನೀರು ಸಿಗ್ತದೆ. ಬಾಕಿಯವರಿಗೆಲ್ಲ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವವರಿಗೆಲ್ಲ ಒಂದು ಬಾವಿಯ ನೀರು ಇಲ್ಲದ್ರೆ ಬೋರ್ವೆಲ್ ನೀರು ಸಿಗುವಂಥದ್ದು. ಅದು ಕೂಡ ನಾವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗುವವರೆಗೆ ಅವರು ತುಂಬ ಕಷ್ಟಪಡುವಂತಹ ಪರಿಸ್ಥಿತಿ ಇತ್ತು. 1010 ಕೋಟಿ ರೂಪಾಯಿಯ ಒಂದು ಅನುದಾನ ಕರ್ನಾಟಕದಲ್ಲಿ ಬಂದಿರುವುದಂತೆ ಮೊದಲನೇ ಬಾರಿಗೆ ಪುತ್ತೂರಿಗೆ ಸಿಗುವಂಥದ್ದಾಗಿದೆ. ಇದರ ಟೆಂಡರ್ ಆಗಿದೆ. 400 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಆಗಿದೆ. ಕಾಮಗಾರಿ ಕೂಡ ಆರಂಭ ಆಗಿದೆ. ದೊಡ್ಡ ದೊಡ್ಡ ಪೈಪ್ಗಳೆಲ್ಲ ಬಂದು ಬೀಳುವಂಥದ್ದಾಗಿದೆ. ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಅದರ ಜೊತೆಯಲ್ಲಿ ಸುಳ್ಯದ ಒಂದು 28 ಗ್ರಾಮಗಳಿಗೆ ಕೂಡ ನಮ್ಮ ಮುಖಾಂತರ ಹರಿದ ನೀರನ್ನು ಅವರಿಗೂ ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. 2024-25 ಸಾಲಿನಲ್ಲಿ ಈ ವರ್ಷದ ಅನುದಾನಗಳು ಬರಬೇಕಷ್ಟೇ. ಇನ್ನು ಅನುದಾನಗಳು ಬಂದಿದೆ, ಕಾಮಗಾರಿಗಳ ಶಿಲಾನ್ಯಾಸಗಳು ಇನ್ನೂ ನಡೆದಿಲ್ಲ. ಸುಮಾರು 79.2 ಕೋಟಿ ರೂಪಾಯಿಯ ಅನುದಾನಗಳು ಈಗಲೇ ಬಿಡುಗಡೆ ಆಗಿದೆ. ಇನ್ನೊಂದಷ್ಟು ನಮ್ಮ ಗ್ರಾಮ ನಮ್ಮ ರಸ್ತೆ ಅನ್ನೋ ಒಂದು ಹೆಸರಿನಲ್ಲಿ ಸುಮಾರು ನಮಗೆ 68 ಕಿಲೋಮೀಟರ್ಗಳ ರಸ್ತೆಯನ್ನು ಕೊಡುವಂತ ಎಲ್ಲ ತಯಾರಿಗಳಾಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಒಂದು ಮಾಡೆಲ್ ರಸ್ತೆಯನ್ನು ಮಾಡಬೇಕು ಅಂತ ಕನಸು ಕಂಡಿದ್ದೇವೆ. 4 ಲೈನ್ ರಸ್ತೆಯನ್ನು ಈಗಲೇ ಮಾಡಿ ಅದಕ್ಕೆ 45 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೇವೆ. ಇವತ್ತು ಕೂಡ ನ್ಯಾಷನಲ್ ಹೈವೇ ಅವರನ್ನು ಕೂಡ ಇನ್ಕ್ಲೂಡಿಂಗ್ ನ್ಯಾಷನಲ್ ಹೈವೇ PD ಅವರನ್ನು ಕರೆದು ಉಪ್ಪಿನಂಗಡಿಯಲ್ಲಿ ರೀಅಲೈನ್ಮೆಂಟ್ ಮಾಡುವಂತಹ ಕೆಲಸ, ಅಂದ್ರೆ PW ರಸ್ತೆಯನ್ನು ರೀಅಲೈನ್ಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಮಂಗಳೂರಿನಿಂದ ಪುತ್ತೂರಿಗೆ ಹೋಗುವ ರಸ್ತೆಯ ವಿಚಾರಗಳು ನಿಮಗೆಲ್ಲ ಗೊತ್ತಿರಬಹುದು. ಸುಮಾರು 10 ವರ್ಷದಿಂದ ನಾವು ಯಾವ ರೀತಿ ಅದರಲ್ಲಿ ಹೋಗ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಮಳೆಗಾಲದಲ್ಲಿ ಯಾವ ರೀತಿ ಹೋಗ್ತಾ ಇದ್ದೀವಿ, ಬೇಸಿಗೆ ಕಾಲದಲ್ಲಿ ಹೇಗೆ ಹೋಗ್ತಾ ಇದ್ದೀವಿ, ಅಕ್ಕಪಕ್ಕದವರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಇದೆಲ್ಲ ನಮಗೆ ಗೊತ್ತಿರುವಂತ ವಿಚಾರ. ಇವತ್ತು ಕೂಡ ಅವರನ್ನು ಕರೆದು ಜನಗಳಿಗೆ ನಮ್ಮನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದು ಕೇಂದ್ರ ಸರ್ಕಾರದ ಯೋಜನೆ ಇರಲಿ, ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ನವರಾತ್ರಿ ಬೊಕ್ಕದ ತುಲಾಪತ್ ಉತ್ಸವ ಧಾರ್ಮಿಕ ವಿಧಿ ಆಚರಣೆಡು ಐತಾರ ಬಯ್ಯಾಗಿ ನಡಪಾಯಿರು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಭಗವತಿ ಆರಾಧನೆಡು ಮಲ್ಲ ಪುದರ್ ಪಡೆಯಿನ ಕಾಣಿಕದ ಕ್ಷೇತ್ರ. ನವರಾತ್ರಿದ ಬೊಕ್ಕ ತುಲಾ ಮಾಸಡ್ 10 ಪೋಪಿನಾನಿ ತುಲಾಪತ್ ಉತ್ಸವ ನಡಪವನವು ಮುಲ್ಪದ ವಾಡಿಕೆ. ಶ್ರೀ ಚೀರುಂಬ ಭಗವತಿಲಿನ ಚಿರ ಸಾನ್ನಿಧ್ಯದ ಭಂಡಾರ ಇಲ್ಲಲಿರ್ದು ಐತಾರ ಕಾಂಡೆ ಭಂಡಾರ ಬತ್ತದು ಬಯ್ಯಡ್ ತುಲಾಪತ್ ಉತ್ಸವಾಚರಣೆ ಧಾರ್ಮಿಕ ವಿಧಿ ಸಂಪ್ರದಾಯ ನಡೆತಲು. ഞങ്ങളെ പ്രതിരൂപ വലിയ കാണിക്കുന്നല്ലേ
ಶ್ರೀ ದೈವಲದ ದರ್ಶನ ಸೇವೆಯಾದ ದೈವದ ಅನುಪ್ರಕಾರ ತುಲಾಪತ್ ಉತ್ಸವ ಪಂಡ ಪೊಸಾರಿತ ಪುದ್ದರ್ವನಸ್ಥ ಆಚರಣೆ ನಡೆತಂಡು. ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಸುರೇಶ್ ಭಟ್ನಗರ, ಅಧ್ಯಕ್ಷರು ಚಿದಾನಂದ ಗುರಿಕಾರ ನಂದ್ಯ, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಉಚ್ಚಿಲ್, ಕೋಶಾಧಿಕಾರಿ ಜಗದೀಶ್ ಉಳ್ಳಾಲಬೈಲ್, ಮೊಕ್ತೇಸರರು ಸದಾಶಿವ ಉಳ್ಳಾಲ್, ವಿಶ್ವನಾಥ್ ಉಚ್ಚಿಲ್, ರಾಘವ ಕೈಕಂಬ, ಉಮೇಶ್ ಕೊಣಾಚೆ, ಉಪಾಧ್ಯಕ್ಷರು ದಿನೇಶ್ ಕುಂಪಲ, ದಾಮೋದರ್ ಪಡ್ಪು, ನಾಗಪ್ಪ ಅಡ್ಯಾರ್,
ಜನಾರ್ದನ ಕಾಯರ್ಪಡಿಕೆ, ಕಾರ್ಯದರ್ಶಿಲು ಕಾಂಚನ್ ಕುಮಾರ್, ಸುರೇಶ್ ಬೀರಿ, ಧನಂಜಯ ಬೆಂಜನ ಪದವ್, ಹರಿಶ್ಚಂದ್ರ ಕುತ್ತಾರ್, ಗೌರವ ಸಲಹೆಗಾರರು ನಾಗೇಶ್ ತೊಕ್ಕೋಟು, ಪ್ರಕಾಶ್ ಕುಮಾರ್, ಕೆಪಿ ನಾರ್ಲಾ, ತಾರ್ನಾಥ್ ಕೊಡ್ಮಣ್, ವೆಂಕಪ್ಪ ಮೋರ್ಲಾ, ಯುವ ವೇದಿಕೆ ಪ್ರಧಾನ ಸಂಚಾಲಕರು ಕೇಶವ ತೊಕ್ಕೋಟು, ಮಹಿಳಾ ವೇದಿಕೆ ಪ್ರಧಾನ ಸಂಚಾಲಕರು ಶ್ರೀಮತಿ ಮಾಧವಿ ಉಳ್ಳಾಲ್ ಬೊಕ್ಕ ಕ್ಷೇತ್ರದ ಗುರಿಕಾರ್ಯರು ಆಚಾರ ಪಟ್ಟವೇರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಸುದ್ದಿವಂಚಲ್ಗೆ ಸ್ವಾಗತ. ಪಾಕ ತಜ್ಞರಾದ ಮಧ್ವ ಕ್ಯಾಟರರ್ಸ್ ಮೂಲಕ ಪುಗರ್ತೆ ಪಡೆದಿತ್ತಿನ ತಲಪಾಡಿ ದೇವಿನಗರದ ಹರಿಭಟ್ರು ಐತಾರ ಬಯ್ಯಗ್ ವಿಧಿವಶರಾತಿರು. ತನ್ನ ಅಡುಗೆದ ಮೂಲಕ ಮಲ್ಲ ಪುದರ್ ಪಡೆದಿತ್ತಿನ ತಲಪಾಡಿ ದೇವಿನಗರದ 53 ವರ್ಷ ಪ್ರಾಯದ ಹರಿಭಟ್ರು ಹೃದಯಘಾತಡು ಐತಾರ ಬಯ್ಯಗ್ ವಿಧಿವಶರಾತಿರು. ಶ್ರೀ ಮಧ್ವ ಕ್ಯಾಟರರ್ಸ್ ಮೂಲಕ ತನ್ನನೇ ಆಯ್ನ ಸ್ವಂತ ಅಡುಗೆ ಪಾಕ ವಿತರಣೆಡ್ಲ ಹರಿಭಟ್ರು ಚನಾನುರಾಗಿಯಾದಿತ್ತೇರು. ಸೌಮ್ಯ ಸ್ವಭಾವ, ಸಜ್ಜನ ನಡವಳಿಕೆದ ಮೂಲಕ ಚಿರಪರಿಚಿತರಾದಿತ್ತಿನ ಹರಿಭಟ್ರು ತಲಪಾಡಿ ವಲಯದ ಶಿವಳ್ಳಿ ಸ್ಪಂದನದ ಅಧ್ಯಕ್ಷರಾದ, ದೇವಿನಗರದ ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರದ ಪೋಷಕರಾದ, ಧಾರ್ಮಿಕ ಸಾಮಾಜಿಕ ಸೇವೆಡ್ಲ ಪರಿಸರಡು ಮನ್ನಣೆ ಪಡೆದಿದ್ದೇರು. ಬೊಡೆದಿ ಶ್ರೀಮತಿ ಗಾಯತ್ರಿ ಒಂಜಿ ಆಣು ಒಂಜಿ ಪೊಣ್ಣು ಮಗಲು ಸೇರ್ನಂಚ ಅಪಾರ ಬಳಗನು ಅಗಲ್ನ ಹರಿಭಟ್ರನ ನಿಧನಗ್ ಗಣ್ಯರು ಸಂತಾಪನ್ ಸೂಚಿಸಾದರು. ಉಡುಪಿ ಪರ್ಕಳದ ಕಾರ್ಯಕ್ರಮದ ಭಾಗಿಯಾದ ಪಿರಬರೊಂದಿತ್ತಿನ ಪುರ್ತಡು ತಿಗಲ ಬೇನೆ ಬದ್ದದು ಹರಿಭಟ್ರು ಹೃದಯಘಾತಡು ವಿಧಿವಶರಾತಿರು. ಸುದ್ದಿಗೊಂಚಲ್ಗೆ ಸ್ವಾಗತ. ಇಂಚಗ್ ಅಗಲದು ಪೋಯಿನ ಹಿರಿಯ ಧಾರ್ಮಿಕ ಸಾಮಾಜಿಕ ಮುಂದಾಳು ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರರಿಗೆ ನುಡಿ ನಮನ ಕಾರ್ಯಕ್ರಮನ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಮುತಾಲಿಕೆಡು ಕೊಲ್ಯ ನಾರಾಯಣಗುರು ಸಭಾಂಗಣಡು ಸೋಮವಾರ ಮಧ್ಯಾಹ್ನ ನಡಪಾಯಿರು. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಸ್ಥಾಪಕ ಸದಸ್ಯರೆಡು ಒರಿಯಾದ ಇತ್ತೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಗೌರವ ಅಧ್ಯಕ್ಷರ್ಲ ಆದಿತ್ತಿನ ಇಂಚುಗು ದೇವಿರ್ನ ಪಾದ ಸೇರ್ನ ಗೋಪಾಲಕೃಷ್ಣ ಸೋಮೇಶ್ವರ್ರಿಗೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಬೊಕ್ಕ ಜಂಟಿ ಸಂಸ್ಥೆದ ವತಿರ್ದು ಕೊಲ್ಯ ನಾರಾಯಣಗುರು ಮಂದಿರಡು ಸೋಮವಾರ ಮಧ್ಯಾಹ್ನ ನುಡಿ ನಮನ ಕಾರ್ಯಕ್ರಮ ನಡಪಾಯಿರು. ಶ್ರೀ ಸೋಲೂರು ಮಠ ಆರ್ಯ ಈಡಿಗ ಮಹಾಸಂಸ್ಥಾನಂ ಶ್ರೀ ರೇಣುಕಾ ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿರು ಪಾತಿರೊಂದು ಕೊಲ್ಯ ಬಿಲ್ಲವ ಸಮಾಜ ಪಂಡ ಗೋಪಾಲಕೃಷ್ಣರ್ನ ಜೀವ ಸಮಾಜದ ಬಗೆಟ್ ಅಪಾರ ಕಾಳಜಿ ಒಂಜಿ ರೀತಿಡ್ ಅರಿನ ಸಂತೃಪ್ತ ಪರಿಪೂರ್ಣ ಜೀವನ ಪಂಡದ ನುಡಿನ ಮನದ ಪಾತ್ರ ಪಂಡರು. ಒಟ್ಟು ಗ್ಯಾರಂಟಿ ಇಜ್ಜಿ ಅಂಡ ಮರಣ ಪನ್ಪಣ ಗ್ಯಾರಂಟಿ ಹುಟ್ಟಿನ ಒಂಜಿ ದಿನ ಪೋಡೆ ಅಂಡ ಪೋಪುನೈತ ಉಲೈ ದಾದಾಂಡಲ ಎಡ್ಡೆ ಕೆಲಸ ಮಲ್ತಂಡ ಇಂಚ 4 ಜನ ಸೇರ್ದು ಒಂಜಿ ಶ್ರದ್ಧಾಂಜಲಿ ಭಗವ ಮಲ್ಪನ ಯೋಗ ಭಾಗ್ಯ ತಿಕ್ಕೊಂಡು ಇನಿ ಗೋಪಾಲಕೃಷ್ಣ ರಂಜ ತೆರೆಯ ಮರೆಟ್ ಸಮಾಜದ ಬಗ್ಗೆ ಒಂಜಾವತ್ತು ಕಾಳಜಿನ ದೀತಿನಂಚಿನ ಮನುಷ್ಯ ಜ್ಞಾನಪಗ ಎಲ್ಲಿಯ ಪ್ರಾಯ ಶಿವಗಿರಿಡಿ ಕಲ್ತೊಂದಿತ್ತೆ ಅಪಗ 1987 ಇಸ್ವಿ ಅದು ಅಪ್ಪ ಕರೆಗೆ ರಮಣತ್ತೇರು ಫೋನ್ ಮಲ್ತು ಪಂಡೇರಿಗೆ ಇಂಚ ನಮ್ಮ ಅವಳು ಉಳ್ಳೇರು ಇಂಚ 6 ಅವಳು ನಾಡು ಬತ್ತಿಯರು ಶಿವಗಿರಿ ಹೊತ್ತದು ರೂಮುಗುಲೆ ತಂದು ಪೋದು ಒಂದು 2-3 ಗಂಟೆ ಎಂಗ್ಲುಕ್ಲೋ ಒಂದು ಪಾತೇರಿಯ ಅವು ಅರ್ನ ಪ್ರಥಮ ಭೇಟಿ ಅವಾಗ ಎಂಗೆ 18 ವರ್ಷ ಆಣೆ ಹಿಡ್ದು ಮುರಾಣಿ ರಮಣತ್ತೇರ್ನ ಬೊಜ್ಜದಾನಿ ಬಣ್ಣಗಲ ಮಸ್ತು ಪಾತೇರ್ದು ಪೋಯ ಆ
ಸಾಧಾರಣ 37 ವರ್ಷದ ಸುದೀರ್ಘವಾಯಿನ ಎಂಕಲ್ಲಾಂಜಿ ಆತ್ಮೀಯ ಸಂಬಂಧ ಏಪಲೋರವರ ಫೋನ್ ಮಲ್ಪೇರು ಒಲ್ಲ ತಿಕ್ಕಂಡ ಮೆಲ್ಲ ಬತ್ತು ಪಾತೆರ್ದು ಎಂಚ ಉಲ್ಲಾರ ಕೇಂದ್ರ ಪೋಪನ ಒಂಜಿ ಅವು ಸವಿನಯ ಪ್ರೀತಿ ಗೌರವ ಏನಡ ಏಪ್ಪಲ ದೀದು ಎನ್ನ ಬಗ್ಗೆ ಒಂಜಿ ಕಾಳಜಿ ಇತ್ತಿನಂಚಿನ ಒಂಜಿ ಹಿರಿಯ ಸಂಬಂಧಿ ಬಂದ್ಪುನ ಆ ರೀತಿಡ್ ಏನಡ ಮಿತ್ ಗೌರವ ದೀದಿತ್ತು ಆರಣ ಜೀವಿತ ಏಪ ಪಾತೆರ್ನಾಗಲ್ಲ ಸಮಾಜದ ಬಗ್ಗೆ ಕಾಳಜಿ ಅಂಡ್ ಅರಣಂಚ ವೈಯಕ್ತಿಕವಾದ ತೂನಾಗ ಅರನ ವ್ಯವಹಾರ ತೂನಾಗ ಅರೆಗೆ ಸಮಾಜದ ಬಗ್ಗೆ ಆತ ಕಾಳಜಿ ಉಂಡಂದು ಏರ್ಲಪ್ಪನೇರು ಅಂಡ್ ಪಾತೆರ್ನಾಗ ಮಾತ್ರ ಗೊತ್ತು ಸಮಾಜದ ಬಗ್ಗೆ ಕಾಳಜಿದಾದ ಒವೇ ಒಂಜಿ ಫಂಕ್ಷನ್ ಇಪ್ಪಾಡೆ ಇಂಜನ ಇಪ್ಪಾಡೆ ಈಕೆ ತನ್ನಣಿ ಆಯ್ನ ಕೊಡುಗೆ ಕೊರ್ದು ಹಾಗೆ ಬಗ್ಗೆ ಒಂಜಿ ಎಡ್ಡೆ ಸೆಷನ್ ಕೊರ್ಪುನ ಒಂಜಿ ಹೃದಯ ಶ್ರೀಮಂತದ ವ್ಯಕ್ತಿ ಅಂಚಿನ ವ್ಯಕ್ತಿ ತುಲೆ ಯಾನು ಅವಲ ಶಿವಗಿರಿ ಸಮಾಧಿಡು ಒಂದಿತ್ತೆ ಅಪಗ ಕುಸುಮ ಕರ್ಪೋನ್ ಮಲ್ತೇರು ಅರ್ ತೀರ್ಪು ಏರು ಅಪಗ ನೀ ಗುರುಕುಲ್ಡ ಪ್ರಾರ್ಥನೆ ಮಲ್ತೆ ನನ್ನ ಜೊತೆ ಅಂಡ ಸಾಧ್ಯ ಅಂಡ ಇನ್ನಿತ ದಿನಕ್ಕೂ ಬರ್ಪೆ ಅಂದ್ಮಂಡ ದಾದನ ಒಂಜಿ ಯೋಗ ಒಂಜಿ ಅವರ ಪರಿಪೂರ್ಣ ಜೀವಿತ ಅವು ಮಾತೆರೆಗೆ ತಿಕ್ಕು ಕೆಲವು ವ್ಯಕ್ತಿರೆಗೆ ತಿಕ್ಕು ಜೋಕುಲು ಸೆಟಪ್ ಆಂಡ ಕುಟುಂಬ ನೆಮ್ಮದಿ ಇತ್ತಂಡ ಜೋಕುಲು ಸೆಟಪ್ ಆಬುಜೇರು ಅಂಡ ಇನಿ ಅರ್ನ ಪರಿಪೂರ್ಣ ಆ ಜೀವನ ಯಾತ್ರೆಡಿನಿ ಅಂತಿಮ ನಮನ ಸಲ್ಲಿಸುವನ ಗಳಿಗೆ ನಮ್ಮ ಮಾತೆರ್ಲ ಅರ್ನ ಆತ್ಮಗೂ ಶಾಂತಿ ದಿಕ್ಕಡು ಈ ಊರುಡೆ ಪುಟ್ಟದು ಈ ಸಂಸ್ಥೆಡೆ ಕುಡವಂಜಿ ಸೇವೆಗೆ ಆದ ಬರ್ಪಣಂಚಿನ ಯೋಗ ಭಾಗ್ಯ ಕೊರಡು ಪರಿಸರದ ಪ್ರಮುಖರು ಗಣ್ಯರು ಪಾಲ್ಪಡೆದು ಗೋಪಾಲಕೃಷ್ಣರನ ಭಾವಚಿತ್ರಗ ಪುಷ್ಪ ನಮನ ಸಂದಾಯರು ಕೊಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಯುವ ವಾಹಿನಿ ಬೊಕ್ಕ ಮಹಿಳಾ ವಿಭಾಗದ ಅಧ್ಯಕ್ಷರು ಪದಾಧಿಕಾರಿಗಳು ಬೊಕ್ಕ ಗೋಪಾಲಕೃಷ್ಣರನ ಚೋಕ್ಲು ಇಲ್ಲದಕ್ಲು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ ಮೋಕೆದ ವೀಕ್ಷಕ ಬಂಧುಲೆ ಇಡೆಗು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲತು ಒಂದು ಪ್ಲೇ ಪೊಸಕುರಲ್ 24x7